ಗಾಲ್ವಾನ್ ವ್ಯಾಲಿಡು ಹುತಾತ್ಮರಾಯನ ವೀರ ಸೈನಿಕರಿಗೆ ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ, ಆದರ್ಶ ಮಿತ್ರ ಮಂಡಳಿ, ಶ್ರೀ ಶಾರದಾ ಮಹಿಳಾ ಮಂಡಳಿ ಪತ್ತಿರ್ದು ಶ್ರದ್ಧಾಂಜಲಿ ಅರ್ಪಿಸಾಯರು. ಕೊಲ್ಯ ಶಾರದಾ ಸದನಡು ಸೋಮವಾರ ಬೇಡ ಅಟನೆ ಮಲ್ತಿನ ಕಾರ್ಯಕ್ರಮಡು ಹುತಾತ್ಮ ಯೋಧರಿಗೆ ಪುಷ್ಪಾರ್ಚನೆ ಮಲ್ತದು ಮೌನ ಪ್ರಾರ್ಥನೆ ದೊಟ್ಟುಗೂ ಶ್ರದ್ಧಾಂಜಲಿ ಅರ್ಪಿಸಾಯರು. ಕಾರ್ಯಕ್ರಮದ ಪಾಲ್ಗೊಂಡಿದ್ದ ಪಾತೆರ್ನ ಕುದುರೆಮುಖ ಮಜ್ದೂರ್ ಸಂಘದ ಅಧ್ಯಕ್ಷರು ಶ್ರೀ ಭಗವಾನ್ ದಾಸ್ ಕೊಲ್ಯ, ಗಾಲ್ವಾನ್ ದಾಳಿಡು 20 ಜನ ಭಾರತೀಯ ವೀರ ಯೋಧರು ಹುತಾತ್ಮರಾತಿರು. ಅಕ್ಲು ಕುಡೋರ ನಮ್ಮ ದೇಶದ ಪುಟ್ಟದು ನಮ್ಮ ದೇಶಗ ಬೆಂಗಾವಲಾದು ಉಂತಾಡು ಪಂಡದು ನುಡಿ ನಮನ ಸಂದಾಯರು. ಗಾಲ್ವಾನ್ ಕಣಿವೆಯಲ್ಲಿ ಚೀನಿ ಆಕ್ರಮಣಕೋರರ ದಾಳಿಗೆ ತುತ್ತಾಗಿ 20ರಷ್ಟು ಭಾರತೀಯ ಯೋಧರು ವೀರಮರಣವನ್ನು ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಮ್ಮೆ ಈ ದೇಶದಲ್ಲಿ ಹುಟ್ಟಿ ಬಂದು ನಮ್ಮೊಂದಿಗೆ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಅವರು ಬೆಂಗಾವಲಾಗಿ ನಿಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದರೆ ಯೋಧರು, ಸರ್ಕಾರ ಇದೆಲ್ಲ ತಮ್ಮ ಕೆಲಸವನ್ನು ತುಂಬ ಉತ್ತಮವಾಗಿ ಮಾಡಿದೆ. 1962ರಲ್ಲಿ ನಮ್ಮ ದೇಶದ ಒಂದಷ್ಟು ಭೂಭಾಗವನ್ನು ಚೀನಾ ಕಬಳಿಸಿತ್ತು.
ಆದರೆ ವಿಶೇಷತೆ ಏನಂದರೆ ಈ ಸರ್ತಿ ನಮ್ಮ ದೇಶದ ಪ್ರಧಾನಿಗಳ ಏನು ನೇತೃತ್ವ ವಹಿಸಿದ್ದಾರೆ ಅವರು ಸೇನೆಗೆ ಒಂದು ಗುಂಡಿನ ಲೆಕ್ಕ ಸಹ ಕೊಡಬೇಕಾಗಿತ್ತು ಮೊದಲೆಲ್ಲ. ಆದರೆ ಪೂರ್ಣ ಪ್ರಮಾಣವಾದ ಸೇನೆಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಂದರೆ ಸ್ಟ್ರಾಟಜಿಕ್ ಪ್ಲ್ಯಾನ್ ಏನಿದೆ, ಅಂದರೆ ಅಲ್ಲಿ ಏನು ನಡೀತಿದೆ ಅದಕ್ಕೆ ತಕ್ಕ ಪ್ರತಿಫಲ ನೀವು ಮಾಡಬೇಕು ಅಂತ. ಅದರಿಂದ 20 ಜನ ಯೋಧರ ಏನು ಬಲಿದಾನವಾಗಿದೆ ಅದು ಮೊದಲಿನಾಗೆ ಅಲ್ಲ, ಇದು ಹೊಸ ಭಾರತ. ಇಲ್ಲಿ ಅದಕ್ಕೆ ತಕ್ಕನಾದ ರೀತಿಯಲ್ಲಿ ಕಾರ್ಯಾಚರಿಸ್ತಾರೆ. ಮತ್ತು ನಾವು ಏನು ಸಾರ್ವಜನಿಕರಿದ್ದೀವಿ ನೋಡಿ, ನಾವು ಯೋಧರು ಮಾಡೋ ಕೆಲಸವನ್ನು ಮಾಡ್ತಾರೆ, ಸರ್ಕಾರ ಮಾಡೋ ಕೆಲಸ. ಆದರೆ ನಾವೇನು ಸಿವಿಲಿಯನ್ಸ್ ಇದ್ದೀವಿ, ನಾಗರಿಕರಿದ್ದೀವಿ, ನಾವು ತುಂಬ ವಿಷಯವನ್ನು ಮಾಡಲಿಕ್ಕಾಗುತ್ತೆ. ಚೀನಾದಂಥ ಒಂದು ದುಷ್ಟ ದೇಶವನ್ನು ಮಣಿಸಲಿಕ್ಕಾಗಿ ನಾವು ಯುವಕರು ತುಂಬ ಆ್ಯಪ್ಗಳಿದೆ, ಟಿಕ್ಟಾಕ್ ಇನ್ನಿತರ ಯಾವುದು, ಅದನ್ನು ಅವರ ಮೊಬೈಲಿಂದ ಅನ್ಇನ್ಸ್ಟಾಲ್ ಮಾಡಿ ಮತ್ತು ನಾವೆಲ್ಲ ದಿನನಿತ್ಯ ಬಳಸುವ ಎಲ್ಲ ಒಂದು ಸೂಜಿಯಿಂದ ಹಿಡಿದು ಯಾವುದೆಲ್ಲ ಚೀನಿ ವಸ್ತುಗಳಿದೆ ಅಂತ ಅದನ್ನೆಲ್ಲ ನಾವು ಪರ್ಚೇಸ್ ಮಾಡೋಣ. ಮತ್ತೊಂದಷ್ಟು ಜನರಿಗೆ ಡೌಟ್ ಇರ್ಬೋದು, ನಮ್ಮ ಹತ್ರ ಚೀನಿ ಮೊಬೈಲ್ ಇದೆ, ಏನು ಮಾಡೋದು? ಇದು ಆಲ್ರೆಡಿ ಅವರಿಗೆ ದುಡ್ಡು ಕೊಟ್ಟಾಗ ಇದನ್ನೇನು ಮಾಡಬೇಕಾಗಿಲ್ಲ. ಮುಂದಿನ ದಿನದಲ್ಲಿ ಏನೆಲ್ಲ ಪರ್ಚೇಸ್ ಮಾಡ್ತೀರಿ ತುಂಬ ಯೋಚನೆಯಲ್ಲಿ ಪರ್ಚೇಸ್ ಮಾಡಿ. ಮತ್ತು ಚೀನಾಕ್ಕೆ ಆರ್ಥಿಕವಾಗಿ ಹೊಡೆತ ಬಿದ್ದರೆ ಮಾತ್ರ ಅದು ಬಗ್ಗುತ್ತೆ ಹೊರತು ಬೇರೆ ಯಾವುದೇ ವಿಷಯದಲ್ಲಿ ಅದನ್ನು ಬಗ್ಗಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕೆಂದರೆ ಕಳೆದ ಹಲವಾರು ವರ್ಷಗಳಿಂದ ಚೀನಾಕ್ಕೆ ಒಂದು ಮಹತ್ವಾಕಾಂಕ್ಷೆ ಇದೆ. ಅದೇನೆಂದರೆ ಮುಂದಿನ ದಿವಸದಲ್ಲಿ ಇಡೀ ವಿಶ್ವವನ್ನು ನಾನು ಆಳಬೇಕು ಅನ್ನೋದು. ಅವರು ತನ್ನ ಏನು ಸರಹದ್ದಿನಲ್ಲಿರುವ ಎಲ್ಲ ದೇಶದೊಟ್ಟಿಗೆ ಅವರ ಹತ್ರ ಡಿಸ್ಪ್ಯೂಟ್ ಇದೆ, ಸಮಸ್ಯೆ ಇದೆ. ಅವರು ಯಾವತ್ತೂ ನೇರವಾಗಿ ಯುದ್ಧ ಮಾಡಿದ್ದು ಭಾಳ ಅಪರೂಪ. ಅವರು ತೆವಲುತ್ತಾ ಹೋಗಿ ಅಲ್ಲಿ ಕಾರ್ಯಸಾಧನೆ ಮಾಡ್ತಾರೆ. ನಾವು ಸಾರ್ವಜನಿಕರು ಮುಂದೆ ಯಾವುದೇ ವಿಷಯ ಬಂದರೆ ಚೀನಿ ವಸ್ತುಗಳನ್ನು ಬಹಿಷ್ಕರಿಸೋಣ. ಚೀನಾಕ್ಕೆ ಏನಾದರೂ ಸಪೋರ್ಟ್ ಮಾಡಿದರೆ ನಮ್ಮ ಯೋಧನನ್ನು ನಾವೇ ದುಡ್ಡು ಕೊಟ್ಟು ಕೊಳ್ಳುವಾಗೆ ಮಾಡುವಂಥ ವ್ಯವಸ್ಥೆಗೆ ನಾವು ಕಾರಣೀಭೂತರಾಗುತ್ತೆ. ಅದರಿಂದ ಸಾಮಾಜಿಕ ಜಾಗೃತಿ ಅಗತ್ಯ ಇದೆ ಈ ನಿಟ್ಟಿನಲ್ಲಿ. ಅದರಿಂದ ನಮ್ಮ 20 ಜನ ಯೋಧರು ಸತ್ತಿದ್ದಾರೆ ನೋಡಿ. ಅಲ್ಲಿ ಸಹ ಒಂದು ಲೆವೆಲ್ ಬೈ ಲೆವೆಲ್ ಅಲ್ಲಿ ಮೀಟಿಂಗ್ ಆಗ್ತಾ ಇತ್ತು. ನಮ್ಮ ಮೇಜರ್ಗಳ ಕರ್ನಲ್ಗಳ ಸನ್ಮಾನದ ಒಂದು ಸೇನಾಧಿಕಾರಿಗಳ ನಿಟ್ಟಿನಲ್ಲಿ ಮಾತುಕತೆ ನಡೀತಾ ಇತ್ತು. ಅದೇ ಕ್ಷಣದಲ್ಲಿ ಹಿಂದಿನಿಂದ ಅವರು ದಾಳಿ ಮಾಡಿದ್ದಾರೆ. ಅಲ್ಲಿ ಒಂದು ನಮಗೆ ಮತ್ತು ಚೀನಾಕ್ಕೆ ಒಂದು LAC ಅಂತ ಒಂದು ಗಡಿ ಪ್ರದೇಶ ಇದೆ. ಅಲ್ಲಿ ಯಾವತ್ತೂ ಸಶಸ್ತ್ರಗಳನ್ನು ಬಳಸುವಂತೆ ಇಲ್ಲ. ಅದಕ್ಕಾಗಿ ಯಾವ ಸಶಸ್ತ್ರ ಇದ್ದರೂ ಸಹ ಅದನ್ನು ಬಳಸುವಂಗಿಲ್ಲ ಅಂತ ನಾವು ಮೊದಲೇ ಒಪ್ಪಂದ ಮಾಡಿದ್ವಿ. ಆದರೂ ಸಹ ಅವರು ನಮ್ಮ ಕುತಂತ್ರ ಬುದ್ಧಿಯಿಂದ ಏನು ಮಾಡಿದ್ದಾರೆ ಅಂತ ನಿಮಗೆ ಪೇಪರಲ್ಲೆಲ್ಲ ನೀವು ಓದಿರ್ಬೋದು. ಅದನ್ನು ಈ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅದನ್ನು ನಾವು ನಾಗರಿಕರಾಗಿ ಏನು ಯೋಚಿಸಬೇಕು ಅಂದರೆ, ಮುಂದಿನ ದಿನಗಳಲ್ಲಿ ಯಾವತ್ತು ಆರ್ಥಿಕವಾಗಿ ಚೀನಾವನ್ನು ದುರ್ಬಲಗೊಳಿಸಿದರೆ ಮಾತ್ರ ಇನ್ನು ಮುಂದೆ ಅವರು ತಮ್ಮ ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, ತಮ್ಮ ಏನು ಆಂಬಿಷನ್ ಇದೆ ದೇಶಗಳ, ಅದನ್ನು ನಾವು ಪ್ರಪಂಚದ ಅತಿ ದೊಡ್ಡ ಮಾರುಕಟ್ಟೆ ನಮ್ಮದು. ಅದರಿಂದ ಈ ಮಾರುಕಟ್ಟೆಯನ್ನು ಅವರಿಗೆ ಸಿಗದಾಗೆ ಮಾಡಿದರೆ ಮಾತ್ರ ನಾವು ಚೀನಾವನ್ನು ಬಗೆಹರಿಸಬಹುದು. ಸೈನಿಕರು ಕೆಲಸ ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಿಗಳ ಕೈಯಲ್ಲಿ ದೇಶ ಇದೆ, ಅದನ್ನು ನಾವು ಹೆದರಬೇಕಾಗಿಲ್ಲ. ಅದರಿಂದ ಈ ಸಂದರ್ಭದಲ್ಲಿ ಹುತಾತ್ಮರಾದ ತೀರ ಯೋಧರಿಗೆ ನಾವೆಲ್ಲರೂ ಅಂತಿಮ ನಮನ ಸಲ್ಲಿಸುವ ಈ ಒಂದು ಕಾರ್ಯಕ್ರಮವನ್ನು ಶಾರದಾ ಸೇವಾ ಟ್ರಸ್ಟ್ ಹಮ್ಮಿಕೊಂಡಿದೆ. ಇಲ್ಲಿ ಬರಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಯಾಕೆಂದರೆ ನಮ್ಮ ದೇಶದ ಯೋಧನ ಬಗ್ಗೆ ನಾವೇ ಅವರಿಗೆ ಸಪೋರ್ಟ್ ಮಾಡ್ತಿದ್ದೆ. ಒಂದಷ್ಟು ಜನ ನೀವು ಕೇಳ್ಬೋದು ಟಿವಿಯಲ್ಲಿ, ವಾಟ್ಸಪ್ಗಳಲ್ಲೆಲ್ಲ ಅದರ ವಿರುದ್ಧ ಮಾತಾಡುವವರು ಇದ್ದಾರೆ. ಆದರೆ ಅವರು ವಿರುದ್ಧ ಮಾತಾಡೋದು ಯಾಕೆ ಅಂದರೆ, ನಾವು ಸಾರ್ವಜನಿಕರು ಆ ಇಲೆಕ್ಷನ್ನಲ್ಲೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತೀವಿ, ಅವರಿಗೆ ಒಂದಷ್ಟು ಸ್ಥಾನವನ್ನು ಕೊಡ್ತೀವಿ. ಆದ್ದರಿಂದ ಅವರು ಧೈರ್ಯದಲ್ಲಿ ಮಾತಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ಏನೂ ಮಾತಾಡ್ಬೋದು. ಆದರೆ ನಮ್ಮ ದೇಶಕ್ಕೆ, ನಮ್ಮ ಮಣ್ಣಿಗೆ, ನಾವು ನಡೆದಾಡುವ ಉಸಿರಾಡುವ ಈ ಮಣ್ಣಿಗೆ ಏನಾದರೂ ಅನ್ಯಾಯ ಮಾಡಿದ ಯಾವುದೇ ಪಕ್ಷವಾಗಲಿ, ಯಾವುದೇ ಮನುಷ್ಯನಾಗಿ ಅವನ ತುಂಬ ದಿವಸ ಉಳಿಯುವುದಿಲ್ಲ. ಅದರಿಂದ ಮುಂದಿನ ದಿನ ಚೀನಾವಾಗಲಿ ಪಾಕಿಸ್ತಾನ ಇನ್ನೊಂದು ಯಾವುದು ಆತಂಕಗಳು ಉಂಟಾಗದಿರಲಿ, ಗಡಿ ಶಾಂತಿಯ ಒಂದು ತಾಣವಾಗಲಿ, ನಮ್ಮ
ಗಡಿಯ ಸೈನಿಕರೇನಿದ್ದಾರೆ, ನಾವೀಗ ಇಷ್ಟು ಚಂದವಾಗಿ ಇರಲಿಕ್ಕೆ ಅಲ್ಲಿ ಅವರು ಮೈನಸ್ ಟೆಂಪರೇಚರಲ್ಲಿ ಆಗಿರ್ಬೋದು, ತುಂಬ ಗುಡ್ಡಗಾಡು ಪ್ರದೇಶದಲ್ಲಿ ಕಾರ್ಯಾಚರಣೆ ಮಾಡೋದ್ರಿಂದ ನೆಮ್ಮದಿಯಲ್ಲಿ ನಾವು ಮನೆಯಲ್ಲಿ ನಿದ್ದೆ ಮಾಡ್ತೇವೆ. ಅದರಿಂದ ಆ ಸೈನಿಕರಿಗೆ ಮತ್ತೊಮ್ಮೆ ನಾನು ಅವರ ಆತ್ಮಕ್ಕೆ ಶಾಂತಿ ನೀಡಿ ಅಂತ ಬೇಡಿಕೊಂಡು ನಾನು ಶ್ರೀ ಶಾರದಾ ಸೇವಾ ಟ್ರಸ್ಟ್ದ ಅಧ್ಯಕ್ಷರು ಶ್ರೀ ಪ್ರಕಾಶ್ ಎಚ್, ಗೌರವ ಅಧ್ಯಕ್ಷರು ಶ್ರೀ ಸೀತಾರಾಮ್ ಬಂಗೇರ ವೀರ ಯೋಧರಿಗೆ ನುಡಿ ನಮನ ಸಂದಾಯರು. ನಮ್ಮ ಕಾಣದ ಅಂಚಿನ ಭೂದೇವಿಯ ರಕ್ಷಣೆ ಮಾಡ್ತಾ ಆ ಘಟಕಗಳ ಹುಡುಗರಿಗೆ ನಮ್ಮ ಕುಟುಂಬದಾಗಲೇ ನಮ್ಮ ಬಂಧುಗಳು ನಿಂತು ನಮ್ಮ ಆತ್ಮಪೂರ್ವಕವಾಗಿ ನಮ್ಮ ಕುಟುಂಬದಗಳಿಗೆ ಹೋಗಿ ಅಂಚಿನ ಹೋಗಿ ಹಿರಿಯ ಕುಟುಂಬದಾಗ ನಮ್ಮ ದೇವರ ಪ್ರಾರ್ಥನೆ ಮಾಡ್ಕೋಣ ಕಡು ಮೋಕ್ಷ ಕಡಿಮೆ ಅಂಚೆನೇ ಆ ಯೋಧರಿಗೆಲ್ಲ ನಮ್ಮ ಸಲ್ಲಿಸೋದು ನಮ್ಮ ಧರ್ಮ ದೇಶದ ಅಂಚಾದರೂ ನಮಗೆ ಹೆಚ್ಚಿಗೆ ಮಾತೇ ಇಲ್ಲ ನಮ್ಮ ಹೃದಯ ಮೋಕ್ಷನ ನನ್ನ ಜನ್ಮದಿಂದ ಕುಟುಂಬವು ವೀಕ್ಷೆಗೆ ಭಾರತಕ್ಕೆ ಶಕ್ತಿ ಕೊಡಲು ಇರುವ ಜನ ನಮ್ಮ ಸೈನಿಕರನ್ನೇ ಚೀನಾ ದೇಶದಾಗಲೇ ಭಾರಿ ಘೋರವಾಗಿ ನೆಟ್ಟುಕಿರ್ತಾರೆ. ಮಾತ್ರ ಗೊತ್ತುಂಡು ಗರ್ಭದ ತುಂಡು ಆಣಿಗಟ್ಟದೆ ನೈಟಂತ ಹಾಕಿದೆ ಭಾರಿ ಚಿತ್ರಹಿಂಸೆಗೆ ತೋರಿ ಬಂದರು. ಆ ನಿಟ್ಟಿಗೆ ಇಲ್ಲಿ ಇರುವ ಜನ ಚೈತನ್ಯ ದಿನ ಕಾರಣ ನಮ್ಮ ಭಾರತ ನೆಟ್ಟು ತೊಗೊಂಡಿಲ್ಲ ಕೇಳೊಂದಿಲ್ಲ ಪೇಪರ್ದ ಮಾತ ದಿನ 10 ಜನ 4 ಜನ ಚೈತನ್ಯದಲ್ಲಿ ಆಂಡಾಗಲೇ ಸ್ವಲ್ಪ ಎಂಚೆಂಚು ಚೈತನ್ಯದರು ಆ ಕಷ್ಟಡುಳ್ಳೇರೆ ಎಂಚು ಅನುಭವಿಸಲು ಬಂದ್ಬಿಡ ಈ ಒಂದು ಮರ್ಯಾದೆ ಬರ್ತು ಅರೆಗಳ ಚಳಿ ಹೋಗಿತ್ತಲ್ಲ ಅಲ್ಪ ಆ ಸ್ಥಿತಿದುಳ್ಳೇರೆ ಬಂದ್ಬಿಡವು ನನಗೆ ಆಂತರಿಕವಾದ ಗೊತ್ತಾಗಲಿ ಬಾಹ್ಯ ಪ್ರಪಂಚ ನಮ್ಮ ತೂದು ಇನ್ನು ಇರುವ ಜನಕ್ಕೂ ನಮ್ಮ ಶ್ರದ್ಧಾಂಜಲಿ ಕೊಡೋದಿಲ್ಲ. ಐತಲಗನೆ ಸುಮಾರು ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ದಿವಂಗತ ವಾಜಪೇಯಿ ಎಕ್ಕಲ ಕಾರಣ ನಿಂಚರ ಅಪಘಾತ ಪಾಕಿಸ್ತಾನ ಪಕ್ಕ ಚೀನಾ ನಮ್ಮ ಒಂದು ನೇಟೆ ವ್ಯಾಪಾರ ಕಿಂಕೊಂಡೆ ಉಪ್ಪುಡು ಆ ನಿಟ್ಟಡು ಇತ್ತೆ ನಮ್ಮ ಒಂದು ದಕ್ಷ ಪ್ರಧಾನಿ ಶ್ರೀ ನರೇಂದ್ರ ಮೋದಿಗಳು ಅದನ್ನ ಸಚಿವ ಸಂಪುಟ ಅಂಚನೆ ಬಲವಾಗಿನ ಕೆಲವು ರಾಜ್ಯ ಸರ್ಕಾರದ ಮಾತು ಇರ್ತದೆ ಅಟ್ಲಾಗೊಂದು ಕೋಡಿಗೆ ಮುಟ್ಟಾದೆ ಐತ ಒಟ್ಟಿಗೆ ನಮ್ಮ ಪ್ರಧಾನಿಗಳು ಸುಮಾರು ವಿದೇಶಗೂ ಮಾತ್ರ ಹೋದು ಆರ್ಥಿಕ ವಿಷಯಗಳ ವ್ಯಾಪಾರ ಅಭಿವೃದ್ಧಿ ರಾಷ್ಟ್ರೀಯ ಮಾತ್ರ ಮಂತದೆ ಆ ನಿಟ್ಟಿಗೆ ಮಾತಾಡಕ್ಕೆ ಬೇಸಾಯ ಪಂಚಾಯತ್ ಹೇಳಿದಾದೆ ಚೀನಾದ ಕಡೆಗಳ ಪಾಕಿಸ್ತಾನದ ಕಡೆಗಳ ಏಕದಮ್ ನಮ್ಮ ಮಿತ್ತೆ ಹಾಗೆ ರಾವಣಿಗೆ ಅಟ್ಲಿತ್ತೆ ಮುಂಜೆ ಇಂಗದಿಂದ ಮಂಗಲಕ ಕುಲೊಂದುಳ್ಳದು. ಆ ನಿಟ್ಟಿಗೆ ನಮ್ಮ ನರೇಂದ್ರ ಮೋದಿ ಪ್ರಧಾನಿ ಭಾರಿ ಪುಗರಡು ದಯಪಂಡ ಈ ಪಡ್ತಾರೆ ಧೈರ್ಯ ಬಂತದೆ. ಈ ಒಂದು ಕೊರೋನಾದ ಸಮಯದ ಸಭೆಯನ್ನು ಭಾರಿ ಚಿತ್ರರೂಪಗಳು ಬಂದಿದೆ. ದೇಶವನ್ನು ಕಾಪಾಡಲು ಸಹಾಯ ಅಂತಂದಿದ್ದಾರೆ. ಆಮೇಲೆ ಕಣೆ ನಮ್ಮ ದೇಶದ ರಟ್ಟೆ ಕಣ್ಣು ಒಂದು ಸೈನಿಕೆ ಒಂದು ರೈತೆ ಯಾಕಂದರೆ ಜೀವನ ನಮ್ಮ ಆಯ್ನಾತ ಹೆಚ್ಚಿನ ಸಂಖ್ಯೆಯ ತೋರಿಸುವವಳು ರೈತರಿಗೆ ಮಾತ್ರ ಸರ್ಕಾರ ಹೆಚ್ಚಿನ ಅಂಶ ಕೊಡ್ತಂಡು ಸಹಕಾರ ಕೊಡ್ತಂಡು ಸೈನಿಕರ ಮಾತ್ರ ಕೊರನುಂಡು. ಆ ನಿಟ್ಟಿನಲ್ಲಿ ನನ್ನ ದುಂಬುಗಳ ನಮ್ಮ ಪ್ರತಿಯೊಂದಿನ ವಿಷಯಗಳ ವಿಚಾರಧಾರದ ಒಂದು ನಮ್ಮ ಪರಿಸರಗಳು ಇಂಚಿನ ಸಂಘ ಸಂಸ್ಥೆಗಳು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಮ್ಮ ಶಾರದಾ ಸೇವಾ ಟ್ರಸ್ಟ್, ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ, ಜಂಟಿ ಆಡಳಿತರ ಆದರ್ಶ ಮಿತ್ರ ಮಂಡಳಿ, ಶಾರದಾ ಮಹಿಳಾ ಮಂಡಳಿ ಮಾತಾ ಒತ್ತು ಕೊಟ್ಟು ಅಂಚಿನ ಪರಿಸರದ ಮಾತ ಸಾರ್ವಜನಿಕೆಲ್ಲ ಈಗಲೇ ಪ್ರತಿಯೊಂದು ವಿಷಯ ಸಹಕಾರ ಕೊಡಲಿದ್ದಾರೆ. ಅವೇದಕ್ಕೆ ಪ್ರಪಂಚಾದ್ಯಂತ, ದೇಶಾದ್ಯಂತ, ರಾಜ್ಯಾದ್ಯಂತ, ಗ್ರಾಮಾದ್ಯಂತ ಬತ್ತಿನ ಈ ಒಂದು ಕೊರೋನಾ ಸೀಕೆ ಒಂದು ಆ ರೀತಿಯಲ್ಲಿ ಬತ್ತುಂಡು ಎಂಚ ಬತ್ತುಂದೆ ಕಣ್ಣಿಗೆ ತೋಜಂದಾದಿಕೊಂಡು ಭಾರಿ ಜನಗಳು ಆರ್ಥಿಕವಾದ ಸಂಕಷ್ಟವುಳ್ಳ ಬರಲಾದ ಕಷ್ಟವತ್ತೇವೆ. ಆ ನಿಟ್ಟಿನಲ್ಲಿ ಶಾಲೆ ಮಾತ್ರ ಬಂದಾದೆ ಜೋಕುಲೆಗಳ ಪರೀಕ್ಷೆ ನಡೆಪಲು ಯಶಸ್ಸಿದ ನೋಡಿ ಪೀಡಿಸಿದ ಅತಂತ್ರ ಸ್ಥಿತಿಗಾದೆ ಕೆಲವು ಜೋಕುಗಳು
ಇಷ್ಟದೈತು ಚೈತನ್ಯಲ್ಲ ನಿರುತ್ತ ಬರೋದುಂಟು ಆ ನಿಟ್ಟಿನಲ್ಲಿ ದೇವರಿಗೆ ಒಂದು ಗಳನ್ನು ಆಯ್ನಾದ ಬೇಗ ಅವನಿಗೆ ಸೀಕ್ರು ದೂರ ಬಂದಿದ್ದು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಪಡೆ ನಮ್ಮ ಗ್ರಾಮಗಳ ಅಭಿವೃದ್ಧಿ ಮಾಡ್ಪಡೆ ಅಂತೆಯೇ ನಮ್ಮ ಗ್ರಾಮದ ಸೋಮನಾಥ ದೇವೆಲ್ಲ ಕೋಡಿ ಮಲಯಾಳಪ್ಪ ಚಾಮುಂಡೇಶ್ವರಿ ನಮ್ಮಂತೆ ಶಾರದಾ ದೇವಿ ಪ್ರಿಯ ದೈವಲ ಬಿರಿ ಸಹಾಯ ಕೊಟ್ಟು ತುಂಬುಗಳ ಅವರೆಲ್ಲ ಅಭಿವೃದ್ಧಿ ಮಾಡ್ಕೊಂಡು ಪ್ರಾರ್ಥನೆ ಬಂತಂದು ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್ ಸಭೆಸ್ದಾರ್ಗೆ ಮಂದದ ಪ್ರಾಸ್ತಾವಿಕವಾದ ಪಾತೆರೇರು 20ರಷ್ಟು ಮಂದಿ ಅಸುನೀಗಿದ್ದಾರೆ ದೇಶಕ್ಕಾಗಿ, ಇನ್ನೆಷ್ಟೋ ಮಂದಿ ಗಾಯಗೊಂಡಿದ್ದಾರೆ ಎಂಬುದನ್ನು ನೀವು ದಿನನಿತ್ಯ ಕೇಳ್ತಾ ಇದ್ದೀರಿ. ಆದರೆ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಭಾರತೀಯರ ಕರ್ತವ್ಯ ಏನು ಅಂತ ಹೇಳಿದರೆ ಬೇರೇನು ಮಾಡುವ ಹಾಗಿಲ್ಲ. ನಾವು ಒಂದರ್ಥದಲ್ಲಿ ನಾವು ಕೊರೋನಾ ಅಂತ ಒಂದು ಭೀಕರ ರೋಗದ ಮಧ್ಯದಲ್ಲಿ ಇದ್ದೇವೆ. ಅರ್ಥ ಮಾಡಿಕೊಳ್ಬೇಕಾದಂಥ ಒಂದೇ ವಿಚಾರ ಏನಂತ ಹೇಳಿದರೆ ಜಾತಿ, ಮತ ಮತ್ತು ಧರ್ಮ ಈ ಮೂರನ್ನು ಲೆಕ್ಕಿಸದೆ ಮಾನವ ಕುಲದಲ್ಲಿ ಉಪಕಾರ ಮಾಡುವಂಥವರು 4 ಮಂದಿ ಮಾತ್ರ. ಜಾತಿ, ಮತ, ಧರ್ಮ ಈ ಮೂರನ್ನು ಲೆಕ್ಕಿಸದೆ ಉಪಕಾರ ಮಾಡುವವರು ಯಾರು ಅಂತ ಹೇಳಿದರೆ ನಿಜವಾಗಿ ಕೂಡ ಈ ಕೊರೋನಾದಂಥ ಜಾತಿ ಮತ ಭೇದವಿಲ್ಲದೆ ಬಂದಿರತಕ್ಕಂಥ ಈ ರೋಗ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಭಾಳಷ್ಟು ಇಂತಹ ಒಂದು ಉಪಕಾರದ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೇ ಬಹುಮಾನ ಕೊಟ್ಟ ಸನ್ಮಾನ ಮಾಡಿದಂಥ ಆಶಾ ಕಾರ್ಯಕರ್ತರನ್ನು ನೋಡ್ತಾ ಇದ್ದೇವೆ. ಹೌದಾ? ಈ ಕಷ್ಟ ಕಾಲದಲ್ಲಿ ಕೂಡ ಒಂದಿಷ್ಟಾದರೂ ಬೆಳೆ ಬೆಳೆದಿದ್ರೆ ಸಾಧ್ಯ ಇಲ್ಲ. ರೈತ ಅವನಿಗೆ ಯಾವ ಧರ್ಮದವರು ಆಹಾರ ಕೊಡಬೇಕು ಕೊಡಬಾರ್ದು ಅಂತ ಹೇಳಿ ಉಂಟಾಗಿಲ್ಲ. ಹಾಗಾಗಿ ರೈತ, ವೈದ್ಯಾಧಿಕಾರಿ, ಆಶಾ ಕಾರ್ಯಕರ್ತರು ಜೊತೆಗೆ ಜಾತಿ ಮತ ಧರ್ಮ ಭೇದ ಇಲ್ಲದೆ ಇಡೀ ದೇಶವನ್ನು, ಅದರಲ್ಲಿ ಕೂಡ ಸೈನಿಕರಲ್ಲಿ ಕೂಡ ಎಲ್ಲ ಜಾತಿ ಧರ್ಮದವರು ಇದ್ದಾರೆ, ಎಲ್ಲರನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇರುವಂಥವರು ವೀರ ಯೋಧರು. ಹೌದಾ? ಅಂಥ ಯೋಧರನ್ನು ನಾವು ಎಷ್ಟು ಸ್ಮರಿಸಿದರೂ ಸಾಕು. ಈ ಸಂದರ್ಭದಲ್ಲಿ ಇಲ್ಲೆಲ್ಲ ಬೇರೆ ರೀತಿಯಲ್ಲಿ ಅವರು ರೋಗದ ಭಯ ಅಥವಾ ಬೇರೆ ಬೇರೆ ಭಯಗಳನ್ನೆಲ್ಲ ಲೆಕ್ಕಿಸದೆ ಮಾಡಬಹುದು ರೈತ ಅಥವಾ ಇನ್ನುಳಿದವರು. ಅಲ್ಲಿ ಅವರು ಯಾವುದೇ ರೀತಿಯ ಚಳಿ, ಮಳೆ, ಗಾಳಿ, ಬಿಸಿಲು ಈ 4ರ ಜೊತೆಗೆ ಈ ಸರ್ತಿ ಕೊರೋನಾ ಬಂದಿದೆ, 5 ಆಗಿದೆ. ಈ 5ಅನ್ನೂ ಲೆಕ್ಕಿಸದೆ ಆ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಚೀನಾ ಭಾರತದ ಗಡಿಯಲ್ಲಿ ಇಂಥ ಒಂದು ಕೆಲಸ ಆಗಿದೆ, ಘರ್ಷಣೆ ಆಗಿದೆ, ಮುಂದೆ ಬಂದಿದ್ದಾರೆ. ನಮ್ಮ ದೇಶವನ್ನು ಜಾಗವನ್ನು ಕಬಳಿಸುವಂಥ ಪ್ರಯತ್ನ ಅವರು ಮಾಡಿದ್ದಾರೋ ಅಥವಾ ಕಾನೂನಿಗೆ ವಿರೋಧವಾದಂಥ ರೀತಿಯಲ್ಲಿ ಉಲ್ಲಂಘನೆ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೋ ಏನೋ ಘರ್ಷಣೆಗಳು ಸಂಭವಿಸಿ ಆ ಸಂದರ್ಭದಲ್ಲಿ ನಮ್ಮ ದೇಶದ ಗಡಿಯನ್ನು ಕಾಯುವಂಥ ರಕ್ಷಣೆಯಲ್ಲಿ ಆ ಯೋಧರು ಹೋರಾಟ ಮಾಡಿದ್ದಾರೆ. ಇಷ್ಟು ಮಂದಿ ನಮಗೋಸ್ಕರ ಅಗಲಿದ್ದಾರೆ. ಹಾಗಾಗಿ ಅವರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗುವ ಹಾಗೆ ಅವರ ಹೆತ್ತವರಿಗೆ ಮೊನ್ನೆ ಒಬ್ಬರ ಮನೆಯವರು ಹೇಳ್ತಾ ಇದ್ದಾರೆ, ನನ್ನ ಮಗ ದೇಶಕ್ಕಾಗಿ ಪ್ರಾಣ ಬಿಟ್ಟಿದ್ದಾನೆ. ಒಂದು ಕಡೆಯಲ್ಲಿ ದುಃಖ ಆದರೂ ಕೂಡ ಇನ್ನೊಂದು ಕಡೆಯಲ್ಲಿ ಅಲ್ಲಿ ಜನ ಕಡಿಮೆ ಆಯಿತು, ಹಾಗಾಗಿ ನನ್ನ ಇನ್ನೊಬ್ಬ ಮೊಮ್ಮಗನನ್ನು ಕೂಡ ಅಲ್ಲಿಗೆ ಕಳಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದು ಎಂಥ ಒಂದು ತ್ಯಾಗದ ಗುಣ ನೋಡಿ. ನನ್ನ ಮಗ ನಮಗೆ ಕುಟುಂಬಕ್ಕೆ ಹೋದ, ದೇಶಕ್ಕೆ ಒಬ್ಬ ಯೋಧ ಹೋದ, ಇನ್ನು ಅದನ್ನು ಫಿಲಪ್ ಮಾಡಲಿಕ್ಕೆ ನಾನು ನನ್ನ ಮೊಮ್ಮಗನನ್ನಲ್ಲಿ ಕಳಿಸ್ತೇನೆ ಅಂತ ಹೇಳ್ತಾ ಇದ್ದೆ. ಇದು ಇಂತಹ ತ್ಯಾಗಗಳೆಲ್ಲ ಭಾಳ ನಮಗೆ ಶೋಚನೀಯವಾದಂಥ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಮಾಜಿ ಸೈನಿಕರು ಶ್ರೀ ನಾಗೇಶ್ ಕೊಲ್ಯ ಪಾಲ್ಪಡೆದಿದ್ದರು. ಶ್ರೀ ಉಮೇಶ್ ಕುಲಾಲ್ ಸೊಲ್ಮೆಸಂದಾಯರು.